ವೇತನ ನೀಡಲು ವಿಳಂಬಿಸಿದ ಹೆಚಮಾಡಿಯ ಟೋಲ್ ಪ್ಲಾಜಾದ ಟಿಬಿಆರ್ ಕಂಪನಿಯ ನಿರ್ಲಕ್ಷ್ಯದ ವಿರುದ್ಧ 90ಕ್ಕೂ ಅಧಿಕ ಸಿಬ್ಬಂದಿಗಳು ಸಿಡಿದೆದ್ದು ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ನಡೆಸಿದ ಹಿನ್ನೆಲೆಯಲ್ಲಿ ಸರಿಸುಮಾರು 26 ಗಂಟೆಗಳ ಬಳಿಕ ವೇತನ ನೀಡುವ ಮೂಲಕ ಸಮಸ್ಯೆ ಬಗೆಹರಿದು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಗುರುವಾರ ಮುಂಜಾನೆ 8 ಗಂಟೆಗೆ ವೇತನಕ್ಕಾಗಿ ಮುಷ್ಕರ ಆರಂಭಿಸಿದ ಸಿಬ್ಬಂದಿಗಳು ಕೆಲ ಅಧಿಕಾರಿಗಳು ಮನವೊಲಿಸಿ ಕರ್ತವ್ಯ ನಿರ್ವಹಿಸುವಂತೆ ಕೇಳಿಕೊಂಡಿದ್ದರಾದರೂ ತಿಂಗಳ 10ನೇ ತಾರೀಕಿಗೆ ನೀಡಬೇಕಾಗಿದ್ದ ವೇತನ 18 ತಾರೀಕು ಆದರೂ ನೀಡದ ಕಾರಣ ಮುಷ್ಕರವನ್ನು ಆರಂಭಿಸಿದ್ರು. ಈ ಸಂದರ್ಭ ಸಿಬ್ಬಂದಿಗಳನ್ನು ದೂರವಾಣಿಯ ಮೂಲಕ ಸಂಪರ್ಕ ಮಾಡಿದ ಟಿಬಿಆರ್ ಕಂಪನಿಯ ಅಧಿಕಾರಿಗಳು ಕೆಲವು ಗಡುವು ನೀಡಿದರೂ ಅದನ್ನು ಪಾಲಿಸುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಮುಷ್ಕರ ಮುಂದುವರೆಸಿದ್ದು ಅಂತಿಮವಾಗಿ ಶುಕ್ರವಾರ 4:30ರ ಸುಮಾರಿಗೆ ವೇತನ ನೀಡುವ ಮೂಲಕ 2 ದಿನಗಳ ಕಾಲ ಮಡುಗಟ್ಟಿದ್ದ ಸಮಸ್ಯೆ ಇತ್ಯರ್ಥಗೊಂಡಿದೆ.